ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಗ್ಲೆ ಮಾತ್ರೆಲ್ಲ ಮೋಕೆಡಿ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಒಂಜಿ ಚಟ್ನಿ ಮಲ್ಪುಗ ಕ್ಯಾಬೇಜ್ದ. ಐಕ್ ಗ್ಯಾಸ್ಡ್ ಒಂಜಿ ಪ್ಯಾನ್ ದಿಯೆ ಐಕ್ ತುಲೆ 2 ಚಮಚ ಕಡಲೆಬೇಳೆ, 1 ಚಮಚ ಉರ್ದಬೇಳೆ, 1 ಚಮಚದಾತ್ ಪದೆಂಜಿ ಬೇಳೆ ಬಕ್ಕೊಂಜಿ ಅರ್ಧ ಚಮಚ ಮೆತ್ತೆ ದೀತು ದೆತ್ತುಂಡೆ. 2 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಹೆಸರು ಬೇಳೆ, ಸ್ವಲ್ಪ ಅರ್ಧ ಚಮಚ ಮೆಂತೆ, ಚಿಟಿಕೆ ಹಿಂಗು, ಒಂದು 6 ಕೆಂಪು ಮೆಣಸು, 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ, ಚಿಟಿಕೆ ಹಿಂಗು, ಒಂದು 6-7 ಕೆಂಪು ಮುಂಚಿ ಬೊಕ್ಕ 1 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ ಉಂದೆ ನಮ್ಮ ಶೋಕು ಪೊತ್ಪೊಡು ಎಣ್ಣೆ ಪುರ ಪಾಡದೆ ನಮ್ಮ ಮುಂದೆನ ಪೊತ್ಪುಗ. ಇದನ್ನು ನಾವು ಎಣ್ಣೆ ಹಾಕದೆ ನಾವು ಹುರ್ಕೊಳ್ಳುವ. ಇವಾಗ ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ. ಮುಲ್ಪ ಯಾಂತುಲೆ ಬೇವಿನ ಸೊಪ್ಪು ಪಾಡ್ಯ ಅವೆಲ್ಲ ನಮ್ಮ ಇಂಚ ಶೋಕು ಒಟ್ಟಿಗೆ ಫ್ರೈ ಮಲ್ಪುಗ ಪೊತ್ಪೊಡು ಘಮ ಬಂದೆಟ ಪೊತ್ತುಂಡಾಂಡ್ ಘಮ ಬರುವವರೆಗೆ ನಾವು ಇದನ್ನು ಹುರ್ಕೋಬೇಕು. ನೋಡಿ, ಇದು ರೋಸ್ಟ್ ಆಯಿತು. ಇವಾಗ ನಾವು ತೆಂಗಿನ ತುರಿ ಹಾಕುವ 1 ಹಿಡಿಯಷ್ಟು. ಒಂಜಿ ಪುಂಡಿದಾದ ತಾರೈ ಪಾಡ್ಯೆ ಅವು ಎಡ್ಡೆ ಘಮ ಬತ್ತಿ ಬೊಕ್ಕ ಸಾಮಾನು ಪೊತ್ತುದು ಎಡ್ಡೆ ಘಮ ಬತ್ತಿ ಬೊಕ್ಕ ನಮ್ಮ ಪಾಡುಡು ಉನ್ನೆಲ್ಲ ನಮ್ಮ ಚೂರು ಪೊತ್ಪುಗ ಗ್ಯಾಸನ್ನು ಲೋ ಫ್ಲೇಮ್ ಹಿಡಿದಿಲೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳುವ. ತೆಂಗಿನ ತುರಿಯ ಒಂದು ಘಮ ಬರುವ ತನಕ ನಾವು ಹುರ್ಕೊಂಡು ಆದಮೇಲೆ ನಾನು ಇಲ್ಲಿ ಕ್ಯಾಬೇಜನ್ನು ತುರಿದಿಟ್ಕೊಂಡಿದ್ದೇನೆ. ಅರ್ಧ ಕ್ಯಾಬೇಜ್, ದೊಡ್ಡ ಕ್ಯಾಬೇಜಲ್ಲಿಂದ ಅರ್ಧ ಕ್ಯಾಬೇಜ್ ತಗೊಂಡಿದ್ದೇನೆ. ಅರ್ಧ ಕ್ಯಾಬೇಜ್ ನಾನು ಮುರಿದು ದೀತೆ ಫಸ್ಟಿಗೆ ಮಲ್ಲ ಕ್ಯಾಬೇಜ್ ಅಂಡ ಇಟ್ಟು ಅರ್ಧ ಕ್ಯಾಬೇಜ್ ದಾತು ಒಂದೇನಿತ್ತೆ ನಮ್ಮ ಬಾಡವಡು ಕ್ಯಾಬೇಜ್ ಬಾಡೋಡು ಸರಿಯಾದ ಇದು ನೋಡಿ ಚೆನ್ನಾಗಿ ಬಾಡಿಸ್ಕೋಬೇಕು. 5 ನಿಮಿಷ ನಾವು ಹೀಗೆ ತಿರುಗಿಸಿದರೆ ಎಲೆಕೋಸು ಚೆನ್ನಾಗಿ ಬಾಡ್ಕೊಳ್ತದೆ. ಮುಂದೆ ನಮ್ಮ ಚೂರು 5 ನಿಮಿಷ ಪೊತ್ತುಂಡ ಅವು ಕ್ಯಾಬೇಜ್ ಬಾಡುಂಡು ಪಣ ಚೂರು ಬೇಯ್ತಿಲ್ಲ ಕಾಪುಂಡು ಆಯ್ಬಕ್ಕ ನಮ್ಮ ಮುಂದೇನು ಗ್ಯಾಸ್ ಬಂದ್ ಮಲ್ತದೆ ಚಪ್ಪೆ ಅವರ ದೀಕ. ನೋಡಿ ಇವಾಗ ಇದು ಆಯಿತು ಆಲ್ಮೋಸ್ಟ್. ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಕ್ಯಾಬೇಜಿದ್ದು. ನಮಗೆ ಸ್ವಲ್ಪ ಹೊತ್ತು ತಗೊಳ್ತದೆ ಇದನ್ನು ಹುರಿಲಿಕ್ಕೆ. ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಗಳು ನನ್ನೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿಜ್ಜಾಂಡ ಸಬ್ಸ್ಕ್ರೈಬ್ ಮಲ್ತದಾಯ್ತಾ ಬರೀಟಿತ್ತಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ಅಂಚನೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಆಯ್ನಾದ ಜನಕ್ಕೆ ಶೇರ್ ಮಲ್ಪ್ಲೆ. ನಿಗಳು ಲೈಕ್ ಇಷ್ಟ ಅಂಡ ಲೈಕ್ ಮಲ್ತದು ಕಮೆಂಟ್ ಮಲ್ಪರೆ ಮರಪುಡ್ಚಿ ಮುಲ್ಪೆ ಅಂತಲೇ ಒಂಜಿ ತುಂಡು ಪುಳಿ ಪಾಡಿ ಎಲ್ಲ ಪೀಸ್ ಒಂತೆ ಯಾವ ಪುಳಿ ಸ್ವಲ್ಪ ಹುಳಿ ಹಾಕಿದೆ ನಾನು. ಈಗ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಇದನ್ನು ಒಂದು ಚಪ್ಪೆ ಹಾಕಿನ ನಮ್ಮ ಒಂಜಿ ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡೋಡು. ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ಬೇಡ, ಸ್ವಲ್ಪ ಗಟ್ಟಿ ಇದನ್ನು ರುಬ್ಕೋಬೇಕು. ಮತ್ತು ಗಟ್ಟಿ ಕಡೆ ಓಡು ಮಿಕ್ಸಿಡು ತುಲೆ ಈತ ಹದ ಬರೋಡು ತುಯರುತ್ತೆ ಫ್ರೆಂಡ್ಸ್. ಚಟ್ನಿ ತುಲೆ ಎಡ್ಡೆ ಗಮಲ ಬರೋದುಂಡು ಅಂಚನೆ ಟೇಸ್ಟ್ ಎಲ್ಲ ಮಸ್ತ್ ಶೋಕ್ ಹಾಕೊಂಡು ಏರೆಗ್ಲ ಗೊತ್ತಾಪುಜಿ ನಮ್ಮೊಂದು ಕ್ಯಾಬೇಜ್ ಚಟ್ನಿ ಬಂದು ಯಾರಿಗೂ ಗೊತ್ತಾಗಲ್ಲ ಇದು ಕ್ಯಾಬೇಜ್ ಚಟ್ನಿ ಅಂತ. ಅಷ್ಟು ಒಂದು ಒಳ್ಳೆ ಟೇಸ್ಟ್ ಕೂಡ ಘಮ ಕೂಡ. ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೋಬೇಕು. ತುಂಬ ಒಳ್ಳೆ ರೆಸಿಪಿ ಇದು, ತುಂಬ ರುಚಿಯಾಗಿ ಕೂಡ ಇದೆ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಗ್ಲರ ಖಂಡಿತ ಇಂಚ ಕ್ಯಾಬೇಜ್ ಚಟ್ನಿ ಮಲ್ಪಲೆ ಮಸ್ತ್ ಶೋಕ್ ಹಾಕೊಂಡು ನೆಕ್ ನಮ್ಮ ಮುಲ್ಪ ಚೂರು ಉಪ್ಪು ಪಾಡ್ದಿಜ್ಜಾಂಡು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ನಿಮ್ಮ ಅನುಸಾರ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಮೊದಲು ಉಪ್ಪು ಹಾಕಿರಲಿಲ್ಲ. ಇವಾಗ ಇದನ್ನು ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ಇದನ್ನು ಶೋಕ್ ಇಂಚ ಬೆರದಾಕಿನ ನಮ್ಮ ನೆಕ್ಕೊಂಜಿ ಒಗ್ಗರಣೆ ಕೊರ್ಕ ಇದಕ್ಕೊಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ನಾನು ಒಂದು ಚಮಚ, ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೇನೆ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಬಳಸಬಹುದು. ಯಾವ ಮುಲ್ತಲೆ ತಾರದೆಣ್ಣೆ 1 ಚಮಚದಾತು ಪಾಡ್ಯ ಒಂದು ಎಣ್ಣೆ ಬೆಚ್ಚಾಕಿನ ನಮ್ಮ ದಾಸೆಮಿ ಪಾಡ್ಗ. ಎಣ್ಣೆ ಬಿಸಿ ಆದ ನಂತರ ನಾವು ಸಾಸಿವೆ ಸ್ವಲ್ಪ ಹಾಕುವ. ಸಾಸಿವೆ ಪಟಪಟ ಅಂದ ನಂತರ ನಾವು ಕರಿಬೇವಿನ ಸೊಪ್ಪು ಸೇರಿಸ್ಕೋಬೇಕು. ಇಲ್ಲಿ ಸಾಸಿವೆ ತುಲೆ ಪಟಪಟ ಪಂಡ್ರೆ ಸ್ಟಾರ್ಟ್ ಆ್ಯಂಡ್ ಈತೆ ನವನೆಕ್ ಬೇವಿನ ಸೊಪ್ಪೆಲ್ಲ ಪಾಡ್ಗ ಮಸ್ತ್ ಶೋಕ್ ಹಾಪುಂಡು ಫ್ರೆಂಡ್ಸ್. ಇಂಚ ಒಂಜಿ ಚಟ್ನಿ ಮಲ್ತಂಡ ಯಾನ್ ಪನ್ಪುನೆಲ್ಲ ನಿಗುಲರ ಖಂಡಿತ ಇಂಚ ಟ್ರೈ ಮಲ್ತುಲೆ ತುಲೆ ಬೇರು ಸೊಪ್ಪುಲ ಪಾಡಿ ಈತೆ ಗ್ಯಾಸ್ ಬಂದ್ ಮಲ್ಪುಗ. ಬೇರು ಸೊಪ್ಪು ಕೂಡ ಹಾಕಿ ಆಯಿತು. ಈಗ ಗ್ಯಾಸ್ ಬಂದ್ ಮಾಡಿ ಈ ಒಗ್ಗರಣೆಯನ್ನು ಚಟ್ನಿಗೆ ನೀಡುವ. ನೋಡಿ ಹೀಗೆ ಒಗ್ಗರಣೆ ಹಾಕಿದರೆ ಇದನ್ನು ಚೆನ್ನಾಗಿ ಬೆರೆಸಿದರೆ ನಮ್ಮ ಕ್ಯಾಬೇಜ್ ಚಟ್ನಿ ರೆಡಿ ಆಯಿತು. ಒಂದು ಒಗ್ಗರಣೆ ಪಾಡ್ದು ಶೋಕ್ ಇಂಚ ಬೆರಂಡ ನಮ್ಮ ಕ್ಯಾಬೇಜ್ ಚಟ್ನಿ ಭಾರಿ ಶೋಕ್ ಹಾಪುಂಡು. ಇಂಚ ಒಂಜಿ ಒಗ್ಗರಣೆ ಪಾಡ್ನಂತ ಗಮಲ ಬೊಕ್ಕಲ ಎಕ್ಸ್ಟ್ರಾ ಟೇಸ್ಟ್ ಕೊರ್ಪುಂಡು. ತುಯ್ಯರತ್ತ ಫ್ರೆಂಡ್ಸ್ ನಿಕ್ಲೆ ಮಾತ ಇಷ್ಟ ಅಂಡಂದೆನ್ನುವೆ ಇಷ್ಟ ಅಂಡ
ನನ್ನೊರ ಪನೊಂದುಲ್ಲೆ ಆಯ್ನಾತ್ ಜನಕ್ಕೆ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ಇಷ್ಟ ಆದರೆ ಇನ್ನೊಂದು ಸಲ ಹೇಳ್ತಿದ್ದೇನೆ, ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.